ತನಿಖೆ ಹಂತದಲ್ಲಿದೆ. ನಾನು ಮುಂಚೆನೇ ಹೇಳಿದೆ, ಕೇವಲ ಮಾಧ್ಯಮ ಮೂಲಕ ಸ್ಟೇಟ್ಮೆಂಟ್ ಮೂಲಕ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾರೇ ತಪ್ಪು ಮಾಡಲಿ ಕಾಂಗ್ರೆಸ್ ಪಕ್ಷ ಅದನ್ನು ಗಮನಿಸ್ತಾ ಇದೆ. ಯಾರು ತಪ್ಪು ಮಾಡಿದ್ರು ಕೂಡ ಈ ವಿಶೇಷವಾಗಿ ಡ್ರಗ್ಸ್ನಲ್ಲಿ ಇಂತಹ ಯಾವುದೇ ತಪ್ಪು ಘಟನೆಗಳಿಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಹಕಾರ ಕೊಡೋದಿಲ್ಲ. ಈಗಾಗಲೇ ಜಮೀರ್ ಅಹಮದ್ ಅವರು ಹೇಳಿದ್ದಾರೆ, ತನಿಖೆ ಮಾಡಲಿ ಅಂತ ಹೇಳುವಂಥ ಮಾತು ಹೇಳಿದ್ದಾರೆ. ತನಿಖೆ ಮಾಡಿದ್ರೆ ಏನು ಮಾಡಿದ್ರು ನಾನು ಅದನ್ನು ಒಪ್ಪಿದಂತ ಮಾತು ಕೂಡ ಹೇಳಿದ್ದಾರೆ. ಆದರೆ ರಾಜಕೀಯ ಪ್ರೇರಿತ ಕೆಲವು ಮುಖಂಡರು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾ ಇರೋದು ಅದಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಒಂದು ಕಡೆ ಎನ್ಕ್ವೈರಿ, ಇನ್ನೊಂದು ಕಡೆ ಲೀಡರ್ ಸ್ಟೇಟ್ಮೆಂಟ್. ಎನ್ಕ್ವೈರಿ ಆಗಲಿ, ಅದಾದ್ರೂ ಕೂಡ ನಾವು ಅದನ್ನ ಹೇಳ್ತಾ ಇದ್ದೀವಿ. ಎನ್ಕ್ವೈರಿ ಬಂದು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ಆದರೆ ಪಬ್ಲಿಕ್ ಟ್ರಯಲ್, ಮೀಡಿಯಾ ಟ್ರಯಲ್ ಮಾಡೋದು ಕೆಲವು ಮಾಡ್ತಾರೆ, ಅದು ಸರಿಯಲ್ಲ. ಅವರು ಎನ್ಕ್ವೈರಿ ಆಗಲಿ, ಎನ್ಕ್ವೈರಿ ಯಾರು ತಪ್ಪು ಮಾಡಿದ್ರು ಕೂಡ ಅದು ರಾಗಿಣಿ ಇರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ. ಅದೇ ರೀತಿ ಶಿಕ್ಷೆ ಆಗೋವರೆಗೂ ಅದು ಮುಂಚೆನೇ ಈ ಪೊಲಿಟಿಕಲ್ ಟ್ರಯಲ್ ಇದೆಯಲ್ಲ, ಈ ಪೊಲಿಟಿಕಲ್ ಟ್ರಯಲ್ ಮಾಡೋದು ಸರಿಯಲ್ಲ. ಯಾರು ಸರ್ಕಾರ ಅಧಿಕಾರದಲ್ಲಿದ್ದಾರೆ, ಸರ್ಕಾರದಲ್ಲಿ ಮಂತ್ರಿಗಳಾಗಲಿ ಶಾಸಕರಾಗಲಿ ಇಂತಹ ಹೇಳಿಕೆಗಳು ಕೊಡಬಾರ್ದು. ಒಬ್ಬ MLC ಸ್ಟೇಟ್ಮೆಂಟ್ ಮಾಡ್ತಾರೆ, ನಾಳೆ ಇಂಥ ಒಬ್ಬ MLA ಅರೆಸ್ಟ್ ಮಾಡ್ತೀವಿ ಅಂತ ಮಾತಾಡ್ತಾರೆ. ಅವ್ರಿಗೆ ಯಾರು ಕೊಟ್ಟೋದು ಅಧಿಕಾರ? ಅವರೇನು ಎಂಕ್ವೈರಿ ಆಫೀಸರೋ, ಪೊಲೀಸ್ ಆಫೀಸರೋ, ಇಲ್ಲ ಹೋಮ್ ಮಿನಿಸ್ಟರೋ, ಇಲ್ಲ ಕಮಿಷನರ್ ಆಫ್ ಪೊಲೀಸ್, ಇಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ನಮ್ಮ MLCಗಳಾದ ರವಿಕುಮಾರ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರು ಅಧಿಕಾರ ಕೊಟ್ಟವರು? ಹಿನ್ನೆಲೆ ಇಂಥ ಸ್ಟೇಟ್ಮೆಂಟ್ಗಳ ಮೂಲಕ ಎಲ್ಲ ಗೊಂದಲ ಸೃಷ್ಟಿ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆ ಈ ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೀವಿ, ಸ್ಟೇಟ್ಮೆಂಟ್ ಮಾಡೋದು ಬಿಡಿ, ನೀವು ಎನ್ಕ್ವೈರಿ ಮಾಡಿ, ತಪ್ಪು ಯಾರೇ ಮಾಡಿದ್ರು ಕೂಡ ಅದಕ್ಕೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಘಟನೆಯಲ್ಲಿ 10,000 ಕೋಟಿ ನಷ್ಟ ಆಗಿದೆ. ಇವಾಗ ಮಂತ್ರಿ ಹೇಳ್ತಾರೆ ನಾವು 600 ಕೋಟಿ ನಮಗೆ ಸಿಗುತ್ತೆ ಅಂತ ಮಾತನ್ನು ಹೇಳ್ತಾರೆ. ನಾವು ಯಾವ ಪುರುಷಾರ್ಥವಾಗಿ 25 MP ಈ ರಾಜ್ಯದಲ್ಲಿ ಇಲ್ಲ BJPಯವರಿಗೆ ಕಳಿಸ್ಕೊಟ್ಟಿದ್ದೀವಿ. ಧೈರ್ಯ ಮಾಡಬೇಕು, ನೀವು ಮಾತನಾಡೋದು ಕಲಿಬೇಕು. ರಾಜ್ಯದ ಹಿತದೃಷ್ಟಿಯಿಂದ ಇಲ್ಲಿ ಹುಲಿಯಾಗಿ ಇರ್ತೀರಾ, ಅಲ್ಲಿ ಬೆಕ್ಕುಗಳಾಗಿ ವರ್ತನೆ ಮಾಡ್ತೀರಾ. ಪ್ರಧಾನಮಂತ್ರಿ ಮುಂದೆ ನಿಂತ್ಕೊಂಡು ಹೇಳಂತಹ ಶಕ್ತಿ ತಮಗೆ ಇರಬೇಕು ಈ ರಾಜ್ಯದ ಹಿತದೃಷ್ಟಿಯಿಂದ. ತಾವು ಪ್ರಧಾನಮಂತ್ರಿ ಮುಂದೆ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯ ಜನತೆ ನಮಗೆ ಕ್ಷಮಿಸಲಿಲ್ಲ. ಇಲ್ಲಿ ಕೇಂದ್ರದ ಹಲವಾರು ಮಂತ್ರಿಗಳು ರಾಜ್ಯದಿಂದ ಹೋಗಿದ್ದಾರೆ. ಇವತ್ತು ನಿರ್ಮಲಾ ಸೀತಾರಾಮನ್ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಹಲವಾರು ಮುಖಂಡರು ಈ ಮಂತ್ರಿಗಳು ಈ ರಾಜ್ಯದಲ್ಲಿ ಇದ್ದಾರೆ. ಅವರನ್ನು ಒತ್ತಾಯವನ್ನು ಮಾಡಿ ಹೆಚ್ಚಿನ ಅನುದಾನ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೊಡುವಂತಹ ಕೆಲಸ ಈ ಸರ್ಕಾರ ಮಾಡಬೇಕು. ಅದೇ ರೀತಿಯಲ್ಲಿ ಈ ಹಲವಾರು ವಿಚಾರಗಳ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಎಡವಿದೆ. ಆ ವಿಚಾರವನ್ನು ಮುಂದಿನ 21ನೇ ತಾರೀಕು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನಮ್ಮ ಪಕ್ಷದ ವತಿಯಿಂದ ಹಲವಾರು ವಿಚಾರಗಳನ್ನು ನಾವು ಈ ರಾಜ್ಯ ಸರ್ಕಾರ ಕೇಳ್ತೀವಿ. ಭ್ರಷ್ಟಾಚಾರ ಇರ್ಬೋದು, ಅದೇ ರೀತಿ ಈ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ DG ಹೇಳಿ, ಅದೇ ರೀತಿ ಡ್ರಗ್ಸಿನ ಸಮಸ್ಯೆ ಇರ್ಬೋದು, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ತಂದಿದ್ದಾರೆ. ಏನು ರೈತರ ವಿರುದ್ಧ ಇರುವಂತಹ ಏನು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ತಂದಿದ್ದಾರೆ ಅದರ ವಿರುದ್ಧ ಕೂಡ ನಾವು ಲಾಜಿಕಲ್ ಎಂಡ್ ಹೋಗುವಂಥ ಕೆಲಸ ನಾವು ಮಾಡ್ತೀವಿ. APMC ಆರ್ಡಿನೆನ್ಸ್, ಲೇಬರ್ ಲಾಸ್, ಇದು ಹಲವಾರು ಏನು ಈ ಬಿಲ್ಗಳು ಇರುವಂಥ ಕೆಲಸ ಇವತ್ತು ಮಾಡೋಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಅವರು ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಆದರೆ ಈ ಸರ್ಕಾರ ಪಲಾಯನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಕೇವಲ 8 ದಿನ ಮಾತ್ರ ಸೆಷನ್ ನಡೆಯುವಂತಹ ಅವಕಾಶ ಇದೆ. ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯವರು ಸ್ಪೀಕರ್ಗೆ ಪತ್ರವನ್ನು ಬರೆದು ಸರ್ಕಾರಕ್ಕೆ ಪತ್ರ ಬರೆದು ಇನ್ನು 10 ದಿನಗಳು ಎಕ್ಸ್ಟೆಂಡ್ ಮಾಡಬೇಕು, ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ಕೂಡ ಏನು ಉತ್ತರ ಬಂದಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಸರ್ಕಾರಕ್ಕೆ ಶಕ್ತಿ ಇಲ್ಲ, ಇವರ ತಪ್ಪುಗಳು ಮುಚ್ಕೊಳ್ಳೋಕ್ಕೆ ಈ ಸರ್ವವನ್ನು ಮುಖಕ್ಕೆ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ.